ಬೆಳ್ತಂಗಡಿ ತಾಲೂಕು ಕಚೇರಿಯಲ್ಲಿ 94C ಹಕ್ಕುಪತ್ರ ನೀಡುವಲ್ಲಿ ವಿಳಂಬ, ತಾಲೂಕು ಕಚೇರಿಗೆ ಅರ್ಜಿ ನೀಡಲು ಬಂದ ಬಡವರನ್ನ ಹಿಂದಕ್ಕೆ ಕಳಿಸ್ತಾ ಇರೋದು, ಕಡತಗಳ ನಾಪತ್ತೆ ಸೇರಿದಂತೆ ಸಾರ್ವಜನಿಕರಿಗೆ ಆಗ್ತಾ ಇರುವ ತೊಂದರೆಗಳ ಬಗ್ಗೆ ಗಮನ ಹರಿಸುವಂತೆ ಒತ್ತಾಯಿಸಿ ಮಾಜಿ ಶಾಸಕ ಕೆ ವಸಂತ ಬಂಗೇರ ಹಾಗೂ ಮಾಜಿ ಸಚಿವ ಗಂಗಾಧರ ಗೌಡ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ನಿಯೋಗ ತಾಲೂಕು ಕಚೇರಿಯಲ್ಲಿ ಪುತ್ತೂರು ಸಹಾಯಕ ಕಮಿಷನರ್ ಡಾಕ್ಟರ್ ಯತೀಶ್ ಉಳ್ಳಾಲ್ ಅವರಿಗೆ ಮನವಿ ಸಲ್ಲಿಕೆ ಮಾಡಿದೆ. ಈ ಬಗ್ಗೆ ಮಾತನಾಡಿದ ಮಾಜಿ ಶಾಸಕ ವಸಂತ ಬಂಗೇರ ಅವರು ಮುಖ್ಯವಾಗಿ 94C ಯೋಜನೆಯಡಿ ತಯಾರಾದ ಹಕ್ಕುಪತ್ರ ತಕ್ಷಣ ಫಲಾನುಭವಿಗಳಿಗೆ ಕೊಡಬೇಕು. APL ಪಡಿತರ ಚೀಟಿ ಸರೆಂಡರ್ ಮಾಡಿದ ಜನರಿಂದ ಪಡೆದುಕೊಂಡ ದಂಡದ ಹಣವನ್ನು ತಕ್ಷಣ ವಾಪಸ್ಸು ಕೊಡುವರೆ ಕ್ರಮ ಕೈಗೊಳ್ಳಬೇಕು. ವರ್ಷಾನುಗಟ್ಟಲೆ ವಿಲೇವಾರಿಗೆ ಬಾಕಿ ಉಳಿಸಿಕೊಂಡಿರುವಂತಹ ಸಾರ್ವಜನಿಕರ ಕಡತಗಳನ್ನು ತಕ್ಷಣ ವಿಲೇವಾರಿ ಮಾಡಬೇಕು. ದೃಢೀಕೃತ ನಕಲು ಕೋರಿ ನೀಡಿದಂತಹ ಅರ್ಜಿಗಳನ್ನು ತಿಂಗಳುಗಟ್ಟಲೆ ಇರಿಸಿಕೊಂಡು ಸತಾಯಿಸುವಂತಹ ವ್ಯವಸ್ಥೆಯನ್ನ ಸರಿಪಡಿಸಬೇಕು. ತಾಲೂಕು ಕಚೇರಿಗೆ ನೀಡಲು ತಂದಂತಹ ಅರ್ಜಿಗಳನ್ನು ಸ್ವೀಕರಿಸದೆ ಹಿಂದಕ್ಕೆ ಕಳುಹಿಸುವ ಕ್ರಮವನ್ನು ತಕ್ಷಣ ನಿಲ್ಲಿಸಬೇಕು. ಅಕ್ರಮ ಸಕ್ರಮ ಯೋಜನೆಯಡಿ ಮಂಜೂರಾದ ಸ್ಥಿರಾಸ್ತಿಗಳ ಬಗ್ಗೆ ಮರು ತನಿಖೆ ನಡೆಸುವಂತೆ ತಹಶೀಲ್ದಾರರು ನೋಟಿಸ್ ಮಾಡಿದ್ದು ಅದನ್ನು ಕೂಡಲೇ ನಿಲ್ಲಿಸಿ ಅವರಿಗೆ ಹಕ್ಕುಪತ್ರವನ್ನು ಕೊಡಬೇಕು ಅಂತ ವಸಂತ ಬಂಗೇರ ಒತ್ತಾಯಿಸಿದರು. ಇಲಾಖೆಗಳಲ್ಲಿ ಅದನ್ನು ಕೆಲವು ಅರ್ಜಿಗಳನ್ನು ತಂದಂತೆ ತಗೊಳ್ತಾ ಇಲ್ಲ. ಯಾರೂ ಕೂಡ ತಾಲೂಕು ಆಫೀಸಿಗೆ ಬಂದು ಅರ್ಜಿ ಕೊಟ್ಟದನ್ನು ಹಿಂದೆ ಕಳಿಸುವಂಥ ವ್ಯವಸ್ಥೆ ಮಾಡಬಾರ್ದು ಅಂತ ಹೇಳುವಂಥದ್ದು ಆಜ್ಞೆಯನ್ನೇ ಹೊರಡಿಸಿದ್ದಾರೆ ಯಾರು AC ಅವರು. ಇನ್ನು ಯಾರು ಕೂಡ ಅದು ವಾಪಸ್ ತಗೊಂಡು ಹೋಗುವಂಥದ್ದಿಲ್ಲ, ಅರ್ಜಿಯನ್ನು ಕೊಟ್ಟೇ ಹೋಗಬೇಕು ಅಂತ ಹೇಳುವಂಥ ತೀರ್ಮಾನ ಆಗಿದೆ. ಈ ರೀತಿ ಅನೇಕ ಅವ್ಯವಹಾರಗಳು ಇಲ್ಲಿ ನಮ್ಮ ತಾಲೂಕು ಆಫೀಸಲ್ಲಿ ನಡೀತಾ ಇದೆ. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯೆ ನಮಿತಾ, ಯುವ ಕಾಂಗ್ರೆಸ್ ಅಧ್ಯಕ್ಷ ಅಭಿನಂದನ್, ನ್ಯಾಯವಾದಿಗಳಾದ ಮನೋಹರ ಇಳಂತಿಲ, ವಿವಿಧ ಘಟಕಗಳ ಮುಖ್ಯಸ್ಥರು, ಕಾಂಗ್ರೆಸ್ ಕಾರ್ಯಕರ್ತರು, ಫಲಾನುಭವಿಗಳು ಉಪಸ್ಥಿತರಿದ್ದರು.